2024 ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠಾ ಮಹೋತ್ಸವವನ್ನ ನೆರವೇರಿಸಲಿದ್ದಾರೆ. ಈ ಮಧ್ಯೆ ರಾಮನ ಭಕ್ತ ಗುಜರಾತ್ನ ವಡೋದರಾದ ಗೋರಕ್ಷಕ ವಿಯಾಭಾಯಿ ಬರ್ವಾಡ್ ಎಂಬುವರು 108 ಅಡಿ ಉದ್ದದ ಅಗರಬತ್ತಿಯನ್ನ ತಯಾರಿಸಿದ್ದಾರೆ. ಇನ್ನು ಇದರ ಅಗಲವು 3.5 ಅಡಿ ಆಗಿದೆ. ಈ ದೊಡ್ಡ ಧೂಪವನ್ನ ಅಂದ್ರೆ ಅಗರಬತ್ತಿಯನ್ನ ರಾಮ ಮಂದಿರದಲ್ಲಿ 1.5 ತಿಂಗಳವರೆಗೆ ಬೆಳಗಿಸಲಾಗುತ್ತದೆ. 3428 ಕೆಜಿ ತೂಕದ ಈ ಅಗರಬತ್ತಿಯಲ್ಲಿ 1475 ಕೆಜಿ ಹಸುವಿನ ಸೆಗಣಿ, 191 ಕೆಜಿ ಹಸುವಿನ ತುಪ್ಪ, 280 ಕೆಜಿ ಮರದ ಚಕ್ಕೆ, 376 ಕೆಜಿ ಗುಗ್ಗಲ್, 280 ಕೆಜಿ ಎಳ್ಳು, 280 ಕೆಜಿ ಬಾರ್ಲಿ, 377 ಕೆಜಿ ಕುಪ್ಪಳ ಪುಡಿ, 450 ಕೆಜಿ ಹವನ, ಹೀಗೆ 5 ಪದಾರ್ಥಗಳು, ಒಣ ಹೂಗಳು, 200 ಕೆಜಿ ಸುಗಂಧ ದ್ರವ್ಯ ಇತ್ಯಾದಿಗಳನ್ನ ಬಳಸಲಾಗಿದೆ. ಇದನ್ನು ವಿಶೇಷ ಪ್ರೋಟೋಕಾಲ್ನೊಂದಿಗೆ ರಸ್ತೆಯ ಮೂಲಕ ರಥದಲ್ಲಿ ಇಳಿಸಲಾಗುತ್ತದೆ ಮತ್ತು ಜನವರಿ 1ರಿಂದ ಬೆಳಗ್ಗೆ 10 ಗಂಟೆಗೆ ವಡೋದರಿಂದ ಅಯೋಧ್ಯೆಗೆ ಸ್ಥಳಾಂತರಿಸಲು ಪ್ರಾರಂಭಿಸಲಾಗಿದೆ. ಧೂಪ ದ್ರವ್ಯವನ್ನ ಅಯೋಧ್ಯೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ದೀಪಾಲಂಕಾರ ಮಾಡುವ ಸಂದರ್ಭದಲ್ಲಿ ಇದನ್ನ ಸಹ ಬೆಳಗಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಬರೋಡಾದಿಂದ 150 ಹೆಚ್ಚು ಜನ ವಿವಿಧ ವಾಹನದಲ್ಲಿ ಈ ಸಮಯದಲ್ಲಿ ಅಯೋಧ್ಯೆಗೆ ಇದರ ಜೊತೆಗೆ ತೆರಳಲಿದ್ದಾರೆ. ಈ ಅಗರಬತ್ತಿಯನ್ನು ಬಹಳ ಎಚ್ಚರಿಕೆಯಿಂದ ಸಾಗಿಸಲು ಉದ್ದವಾದ ಟ್ರೈಲರ್ನಲ್ಲಿ ರಥವನ್ನು ತಯಾರಿಸಲಾಗಿದೆ. ಇದರಲ್ಲಿ ಧೂಪ ದ್ರವ್ಯವನ್ನ ರಾಜಸ್ಥಾನದಂತ 1800 ಕಿಲೋಮೀಟರ್ಗಳಷ್ಟು ಸಾಗಿ ಉತ್ತರ ಪ್ರದೇಶದ ರಾಮ ಮಂದಿರಕ್ಕೆ ಸಾಗಿಸಲಾಗುತ್ತದೆ. ಇಲ್ಲಿ ಒಮ್ಮೆ ಬೆಳಗಿಸಿದರೆ ಧೂಪ ದ್ರವ್ಯವು ನಿರಂತರವಾಗಿ ಉರಿಯುತ್ತಾನೆ ಇರುತ್ತದೆ. ಇದು ಸುಮಾರು 45 ದಿವಸಗಳ ಕಾಲ ಬೆಳಗಲಿದೆ. ಕಾತುರದಿಂದ ಕಾಯುತ್ತಿರುವ ರಾಮ ಮಂದಿರದ ಈಗ ನಿರ್ಮಾಣ ಹಂತದಲ್ಲಿದೆ. ಇಲ್ಲಿ ರಾಮಲಲ್ಲ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗುವುದು. ಶ್ರೀ ಮಹಾರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಇಡೀ ದೇಶವೇ ಉತ್ಸುಕವಾಗಿದೆ. ಈ ಸಮಯದಲ್ಲಿ ವಡೋದರಲ್ಲಿ ರಾಮ ಭಕ್ತರು ಇಡೀ ಗುಜರಾತ್ ಪರವಾಗಿ ಭಗವಂತನ ಪಾದಗಳಿಗೆ ಯಾಗದ ರೂಪದಲ್ಲಿ ದೊಡ್ಡ ಧೂಪವನ್ನ ಅರ್ಪಿಸಲಿದ್ದಾರೆ. ಕಳೆದ ವರ್ಷದಲ್ಲಿ 3 ಬಾರಿ ದೈತ್ಯ ಧೂಪ ದ್ರವ್ಯವನ್ನ ತಯಾರಿಸಿದ್ದಾರೆ ಮತ್ತು ಸಮರ್ಪಿಸಿದ್ದಾರೆ. ಈ ಭಕ್ತ ವಡೋದರಾದ ತರ್ಸಾಲಿ ಪ್ರದೇಶದ ನಿವಾಸಿ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಾದಂತಹ ವಿಯಾಭಾಯಿ ಬಾರ್ವಾಡ್ ಏಕಾಂಗಿಯಾಗಿ ಈ ಧೂಪ ದ್ರವ್ಯವನ್ನ ತಯಾರಿಸಿದ್ದಾರೆ. 6 ತಿಂಗಳ ಕಾಲ ನಗರದ ತರ್ಸಾಲಿ ಪ್ರದೇಶದಲ್ಲಿನ ತಮ್ಮ ಮನೆಯ ಪ್ರದೇಶದಲ್ಲಿ ಪ್ರತಿದಿನ 2 ಗಂಟೆ ಕಾಲ ಇದಕ್ಕಾಗಿ ಕಳೆದಿದ್ದಾರೆ. ಮನ್ಸೂನ್ ಮಳೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಅಗರಬತ್ತಿಯನ್ನ ತಯಾರಿಸುವ ವೇಳೆ ತಯಾರಿಸಿದಂತಹ ಭಾಗವನ್ನ ಪ್ಲಾಸ್ಟಿಕ್ ಅನ್ನ ಬಳಸಿ ಮುಚ್ಚಿದ್ದರು. ಡಿಸೆಂಬರ್ ಅಂತ್ಯದ ವೇಳೆಗೆ ಈ ಅಗರಬತ್ತಿ ಸಿದ್ಧವಾಗಿತ್ತು. ಈ ಧೂಪ ದ್ರವ್ಯವನ್ನ ತಯಾರಿಸಲು ಸ್ಥಳೀಯ ರಾಮ ಭಕ್ತರು ಸಹ ವಿಯಾಭಾಯಿ ಬಾರ್ವಾಡ್ ಅವರಿಗೆ ಸಹಾಯ ಮಾಡಿದ್ದಾರೆ. ಈ ಹಿಂದೆ 2016ರಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಕುಂಭಕ್ಕೆ 111 ಅಡಿ ಉದ್ದದ ಅಗರಬತ್ತಿಯನ್ನು ಕೂಡ ತಯಾರಿಸಿ ಕಳಿಸಿದ್ದರು. ಅಗರಬತ್ತಿ ತಯಾರಿಕೆಗೆ ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಈ ಮೊತ್ತದ ಬಹುಭಾಗವನ್ನ ಇವರೇ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಸನಾತನ ಧರ್ಮ ಸಮಾಜ ಮತ್ತು ಗೋಪಾಲಕ ಸಮಾಜದ ಬರೋಡಾ ಘಟಕದ ಸದಸ್ಯರು ಹಾಗೂ ಸ್ನೇಹಿತರು ಕೆಲ ಸಾಮಗ್ರಿಗಳನ್ನ ಒದಗಿಸಿದ್ದಾರೆ. ಪಶು ಸಂಗೋಪನೆ ಮತ್ತು ರೈತ ಭರವಾಡ ಪ್ರಕಾರ ಅಯೋಧ್ಯೆಗೆ ಅಗರಬತ್ತಿಯನ್ನು ಸಾಗಿಸಲು ಸುಮಾರು 30 ಲಕ್ಷ ರೂಪಾಯಿ ಖರ್ಚಾಗಲಿದೆ. ಇದರಲ್ಲಿ 5 ಲಕ್ಷ ಮೌಲ್ಯದ ಅಗರಬತ್ತಿಯನ್ನು ಸಿದ್ಧಪಡಿಸಲಾಗಿದೆ. ಬರೋಡಾದಲ್ಲಿ 110 ಅಡಿ ಉದ್ದದ ಟ್ರಕ್ ಇದಕ್ಕಾಗಿ ರಥವನ್ನ ತಯಾರಿಸಲು ಸುಮಾರು 15 ಲಕ್ಷ ರೂಪಾಯಿ ಖರ್ಚಾಗಿದೆ. ಈ ಕೆಲಸವನ್ನು ರಾಜ್ಕೋಟದ ನಿವಾಸಿ ಮತ್ತು ಮುಂಬೈನ ಉದ್ಯಮಿ ಪಿಂಟು ಪಟೇಲ್ ಮಾಡುತ್ತಿದ್ದಾರೆ. ಅಯೋಧ್ಯೆಗೆ 150ಕ್ಕೂ ಹೆಚ್ಚು ಜನರಿಗೆ ಪ್ರಯಾಣದ ವ್ಯವಸ್ಥೆ ಸುಮಾರು 8 ಲಕ್ಷ ರೂಪಾಯಿ ಖರ್ಚಾಗಲಿದೆ. ಸನಾತನ ಧರ್ಮ ಸಮಾಜ ಮತ್ತು ಗೋಪಾಲಕ ಸಮಾಜದ ವಡೋದರಾದ ಸದಸ್ಯರು ಸ್ನೇಹಿತರು ಇದಕ್ಕಾಗಿ ಸಹಕಾರ ನೀಡಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಹಾಗೂ ರಾಮ ಮಂದಿರ ಸಲುವಾಗಿ ಏನೆಲ್ಲ ಜನರು ಏನೆಲ್ಲ ವಸ್ತುಗಳನ್ನ ಕಳಿಸುತ್ತಿದ್ದಾರೆ ಎಂದು ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ತಪ್ಪದೆ ಜೀವನದಲ್ಲಿ ಒಮ್ಮೆ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.